ತಲಪಾಡಿಯ ಶಾರದಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಕೋವಿಡ್ ಆಯುಷ್ ಕೇರ್ ಸೆಂಟರ್ ನವೆಂಬರ್ 18ರಂದು ತಲಪಾಡಿಯ ಆಯುರ್ಧಾಮ ಕ್ಯಾಂಪಸ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಅಂತ ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಹೇಳಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಸಮಸ್ಯೆಗಳು ಶೈಕ್ಷಣಿಕವಾಗಿರಲಿ ಅಥವಾ ಆರೋಗ್ಯ ಸೇವೆಗಳಾಗಿರಲಿ ಯಾವಾಗಲೂ ಸಾರ್ವಜನಿಕರ ಅಗತ್ಯತೆಗೆ ಸ್ಪಂದಿಸುತ್ತಾ ಬಂದಿವೆ. ಮಾತ್ರವಲ್ಲದೆ ಕೋವಿಡ್ ಆರಂಭಿಕ ದಿನಗಳಲ್ಲಿ ಶಾರದಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳ ವತಿಯಿಂದ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇದೀಗ ಮತ್ತೊಂದು ಹೆಜ್ಜೆ ಎಂಬಂತೆ ಶಾರದಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಕೋವಿಡ್ ಆಯುಷ್ ಕೇರ್ ಸೆಂಟರ್ ಅನ್ನು ನವೆಂಬರ್ 18ರಂದು ಲೋಕಾರ್ಪಣೆಗೊಳಿಸಲಿದ್ದೇವೆ ಎಂದು ಹೇಳಿದ್ರು. ನಾಳೆ 18ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ತಲಪಾಡಿಯ ಶಾರದಾ ಆಯುರ್ಧಾಮ ಕ್ಯಾಂಪಸ್ನಲ್ಲಿ ಶಾರದಾ ಪೋಸ್ಟ್ ಕೋವಿಡ್ ಆಯುಷ್ ಕೇರ್ ಕೇಂದ್ರವನ್ನು ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಹಾಗೂ ಶಾಸಕ ಮತ್ತು ಮಾಜಿ ಆರೋಗ್ಯ ಸಚಿವರಾದಂಥ ಶ್ರೀ UT ಖಾದರ್ ಮತ್ತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಮತ್ತು ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರ ಸಮ್ಮುಖದಲ್ಲಿ ಈ ಕೇಂದ್ರ ಉದ್ಘಾಟನೆಯಾಗಿದೆ. ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಹಾಗೂ ಮುಖ್ಯ ವೈದ್ಯಾಧಿಕಾರಿ ಪ್ರೊಫೆಸರ್ ಡಾಕ್ಟರ್ ರವಿಗಣೇಶ್ ಮೊಗ್ರಾಪುರ ಮಾತನಾಡಿ, ಇತ್ತೀಚೆಗೆ ಹಲವಾರು ಜನರು ಮಾನಸಿಕ ಖಿನ್ನತೆಗೆ ಒಳಪಟ್ಟಿದ್ದಾರೆ. ಏಕೆಂದರೆ ಒಂದು ಬಾರಿ ಕೋವಿಡ್ಗೆ ಒಳಗಾದ ವ್ಯಕ್ತಿ ನಾಳೆ ಬದುಕಿ ಬರುತ್ತಾರಾ ಅನ್ನುವ ಭಯ ಜನರಲ್ಲಿ ಇದ್ದು, ಇದರಿಂದ ಅನೇಕ ಜನರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಅಂತವರಿಗೆ ಕೌನ್ಸಿಲಿಂಗ್ನ ಅಗತ್ಯವಿದೆ. ಅದರ ಜೊತೆಗೆ ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನ ಈ ಸೆಂಟರ್ನ ಮೂಲಕ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ರು. ಯಾಕೆಂದ್ರೆ ಒಂದು ಸರಿ ಕೋವಿಡ್-19 ಆಯ್ತು ಅಂದ್ರೆ ಅವರು ನಾಳೆ ಜೀವ ಸಹಿತ ವಾಪಸ್ ಬರ್ತಾರ ಅನ್ನುವಂತ ಭಯ ಜನರಲ್ಲಿ ಇತ್ತು. ಅದರಿಂದ ತುಂಬಾ ಜನ ಮನೆಯಲ್ಲೇ ಕ್ವಾರಂಟೈನ್ ಆದವರು ಸಹ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಇದನ್ನು ನಾವು ತುಂಬಾ ರೋಗಿಗಳಲ್ಲಿ ಕಂಡಿದ್ದೇವೆ. ಅವರಿಗೆ ಆ ಒಂದು ಹಿಂದಿನ ಒಂದು ಮಾನಸಿಕ ದೃಢತೆ ಅವರಿಗೆ ಕಾಣ್ತಾ ಇಲ್ಲ. ಈ ರೀತಿಗೆ ಅವರಿಗೆ ಆ ಒಂದು ಆತ್ಮ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಅಗತ್ಯ ತುಂಬಾ ಇದೆ. ಅದರ ಜೊತೆಗೆ ಅವರಿಗೆ ಬೇಕಾದಂತಹ ಅವರ ಒಂದು ಸಮಸ್ಯೆಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ನಾವು ಈ ಒಂದು ಸೆಂಟರ್ನ ಮೂಲಕ ಹಮ್ಮಿಕೊಂಡಿದ್ದೇವೆ. ಇದೇ ವೇಳೆ ಮಾತನಾಡಿದ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಹಾಗೂ ಮುಖ್ಯ ವೈದ್ಯಾಧಿಕಾರಿ ಪ್ರೊಫೆಸರ್ ಡಾಕ್ಟರ್ ರಾಜೇಶ್ ಪಾದಿಕಲ್ ಅವರು, ಒಮ್ಮೆ ಕೋವಿಡ್ ಬಂದ ನಂತರ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು, ಜೊತೆಗೆ ಯಾವ ರೀತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದಕ್ಕೆ ಬೇಕಾದ ಸಲಹೆ ಸೂಚನೆಗಳನ್ನು ಉಚಿತವಾಗಿ ಈ ಕೇಂದ್ರದಲ್ಲಿ ನೀಡಲಿದ್ದೇವೆ ಎಂದು ಹೇಳಿದರು. ಹಾಗಾಗಿ ಒಮ್ಮೆ ಕೋವಿಡ್-19 ಬಂದ ನಂತರ ನಾವು ಯಾವ ತರದ ಆಹಾರ ಸೇವಿಸಬೇಕು, ಯಾವ ತರದಲ್ಲಿ ನಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಅದು ಕೆಲವು ತಿಂಗಳ ಬೇಕಾಗಬಹುದು. ಅದಕ್ಕೆ ಬೇಕಾದಂತಹ ಎಲ್ಲ ಸಲಹೆಗಳನ್ನು ಸೂಚನೆಗಳನ್ನು ನಾವು ಉಚಿತವಾಗಿ ಈ ಕೇಂದ್ರದಲ್ಲಿ ನೀಡಲಿಕ್ಕಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಶಾರದಾ ಸಮೂಹ ಅಭಿವೃದ್ಧಿ ಚಟುವಟಿಕೆಯ ಮುಖ್ಯ ಆಡಳಿತಾಧಿಕಾರಿ ಸಮೀರ್ ಪುರಾಣಿಕ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.